ಆರ್ನ ಬಾರಿ ಸ್ಪಷ್ಟವಾದ ಪಂಡಿತ್ತೇರು ನಮ್ಮ ಇತ್ತೆ ಒಂಜಿ ಕಾರ್ಯಕ್ರಮ ಮಲ್ಪುಂಡ ಅವು ಏತ್ ವ್ಯಾಪ್ತಿಕ್ಕೆ ನೋಡಿ ನೂದು ಮೀಟ್ರ್ ಐದು ಜಾಸ್ತಿ ಕೇನ್ ಲೆಕ್ಕ ಜನಕ್ಲೆಗ್ ತೊಂದರೆ ಆಪ್ಲೆಕ್ಕಲ್ಲ ಅವರೇ ಬಲ್ಲಿಂದೆ ಪೊಲೀಸ್ ತಗೊಳ್ಳಿತೆ ಕುದ್ರೋಳಿ ದಸರದ ಮೆರವಣಿಗೆಗೂ ತೂದುಪ್ಪಾರೆ ಲಕ್ಷದ ಮಿತ್ತು ಜನ ಸೇರುಣಂಚಿನ ಈ ಡಿಜೆ ಅನ್ನು ಬ್ಯಾನ್ ಮಾಡಿದ್ರಿಂದ ಬಹುಶಃ ನನ್ನ ಲೆಕ್ಕದಲ್ಲಿ ಒಂದು 4-5 ಗಂಟೆ ಅಲ್ಲೇ ಸೇವ್ ಆಗುತ್ತೆ. ಅಂದ್ರೆ 7 ಗಂಟೆಗೆ ತೆಂಗಿನಕಾಯಿಯನ್ನು ಹೊಡೆದು ತದನಂತರ ಟ್ಯಾಬ್ಲೋಗೆ ಹೋಗ್ತಾರೆ. ಸೊ ಹಾಗಿದ್ದಾಗ 7 ಗಂಟೆಯ ನಂತರ ಅವ್ರು ಟ್ಯಾಬ್ಲೋಗೆ ಹೋಗಿ 8 ಗಂಟೆ 9 ಗಂಟೆ ಆ ಒಂದು 3 ಗಂಟೆ 4 ಗಂಟೆ ಟೈಮಲ್ಲಿ ಎಲ್ಲವೂ ಕೂಡ ಫಿನಿಶ್ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಇದು ಹುಲಿವೇಷದವರಿಗೆ ಬಹಳಷ್ಟು ತಲೆ ಬಿಸಿ ತಂದಿರುವಂತಹ ವಿಚಾರ. 5 ಗಂಟೆಗೆ ಅವ್ರು ರೆಡಿ ಆಗ್ಬೇಕು, 7 ಗಂಟೆ ಅಂತ ಹೇಳಿ ಅವ್ರು ಬರ್ತಾ ಇದ್ರು. ಈ ಬಾರಿ ಆ ತರ ಮಾಡಿದ್ರೆ ಆಗುದಿಲ್ಲ. ನಾವು ಅವರಲ್ಲಿ ನಮ್ಮ ರಿಕ್ವೆಸ್ಟ್ ಅನ್ನು ನಾವು ಮಾಡಿದ್ದೇವೆ. ನೋಡಿ 10 ಗಂಟೆ ಒಳಗಡೆ ಎಲ್ಲೂ ಕೂಡ ತಾವುಗಳು ಕ್ಲೋಸ್ ಮಾಡ್ತೀರಿ ಅಂತ ಬಂದಾಗ ಒಂದು ಕಡೆ ವೇದಿಕೆ ಆಗಿರುತ್ತೆ, ಅಥವಾ ಬಹಳಷ್ಟು ಸಂತೆಗಳು ಇರುತ್ತೆ, ಅಲ್ಲಿ ವ್ಯಾಪಾರಗಳಿರುತ್ತೆ, ಅದನ್ನೇ ನಂಬಿ ಬಹಳಷ್ಟು ಕುಟುಂಬಗಳಿರುತ್ತೆ. ಈ 10 ಗಂಟೆ ಒಳಗೆ ಎಲ್ಲವೂ ಕೂಡ ಬಂದ್ ಅಂತ ಹೇಳಿದಾಗ ಅವ್ರಗಳಿಗೆ ಏನು ವ್ಯಾಪಾರ ಬರಲ್ಲ, ಏನು ಸಿಗಲ್ಲ. ಹಾಗಾದ್ರೆ ನಾವು 11:15 ಒಳಗಡೆ ಮುಗಿಸುತ್ತೇವೆ ಅನ್ನುವಂಥದ್ದು ಕೂಡ ಕಷ್ಟ. ಯಾಕಂದ್ರೆ ನೋಡಿ ಈಗ ಹೈಲಿ ಇಂಪಾರ್ಟೆಂಟ್. ವೀಕ್ಷಕರ ನಮಸ್ತೆ, ನಾನೀಗ ಇರುವಂಥದ್ದು ಮಂಗಳೂರಿನ ವಿಶ್ವವಿಖ್ಯಾತವಾಗಿರುವಂತಹ ಮಂಗಳೂರು ದಸರಾ ನಡೆಯುವಂತಹ ಒಂದು ಕ್ಷೇತ್ರ, ಪುಣ್ಯ ಕ್ಷೇತ್ರ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿದ್ದೇನೆ. ಹಾಗಿದ್ದಾಗ ಇನ್ನೇನು ಮಂಗಳೂರು ದಸರಾಕ್ಕೆ ದಿನಗಣನೆ ಶುರುವಾಗಿದೆ. ಸೊ ಹಾಗಿದ್ದಾಗ ಬಹಳಷ್ಟು ಪ್ರಶ್ನೆಗಳಿದೆ. ಯಾಕೆಂದರೆ ನಮ್ಮ ಅಷ್ಟಮಿ ಆಯಿತು, ಮೊಸರುಗುಡಿಕೆ ಆಯಿತು, ಜೊತೆಗೆ ಚೌತಿ ಕೂಡ ಆಯಿತು, ಗಣೇಶನ ಹಬ್ಬ ಕೂಡ ಆಯಿತು. ಎಲ್ಲವೂ ಕೂಡ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ಟ್ರಿಕ್ಟ್ ಆಗಿರುವಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿವೆ. ಸೊ ಹಾಗಿದ್ದಾಗ ಈ ಬಾರಿ ವಿಶ್ವವಿಖ್ಯಾತಿ ಪಡೆದಿರುವಂತಹ ಮಂಗಳೂರು ದಸರಾದ ಕಥೆ ಏನು, ಅದೇ ಸಂಭ್ರಮ ಸಡಗರ ಈ ಬಾರಿ ಇದೆಯಾ, ಅಥವಾ ಇಲ್ಲೂ ಕೂಡ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಇದೆಯಾ? DJ ಇಲ್ಲ ಅಂತ ಹೇಳಿದ್ದಾರೆ. ಓಕೆ, ಹಾಗಿದ್ದಾಗ 10 ಗಂಟೆಗೆ ಕಾರ್ಯಕ್ರಮಗಳಲ್ಲಿ ಕ್ಲೋಸ್ ಅಂತ ಹೇಳಿದ್ದಾರೆ, ಜೊತೆಗೆ 11:15 ಪ್ರೊಸೆಷನ್ ಕ್ಲೋಸ್ ಅನ್ನುವಂತಹ ಮಾತುಗಳಿದೆ. ಸೊ ಹಾಗಿದ್ದಾಗ ಇಸ್ ಇಟ್ ಪಾಸಿಬಲ್? ಇನ್ನೊಂದು ಕಡೆ ಹುಲಿವೇಷ ತಂಡಗಳಿದೆ ಬಹಳಷ್ಟು, ಆಗುತ್ತಾ ಮೆರವಣಿಗೆ ಇಷ್ಟು ಬೇಗ ಅನ್ನುವಂಥ ಪ್ರಶ್ನೆಗಳಿದೆ. ಸೊ ಹಾಗಿದ್ದಾಗ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ. ಯಾಕಂದರೆ ನಮ್ಮ ಡಿಸ್ಕಷನಲ್ಲಿ ನಾವು ಮಾಡಿದಂತಹ ಚರ್ಚೆಗಳಲ್ಲಿ ಬಹಳಷ್ಟು ಜನರು ಕಮೆಂಟ್ ಸೆಕ್ಷನಲ್ಲಿ ಹಾಕ್ತಾ ಇರುವಂಥದ್ದು ಈ ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಬೇಕು ಅಂತ ಹೇಳಿ. ಸೊ ಹಾಗಿದ್ದಾಗ ನಾನು ನೇರವಾಗಿ ಕುದ್ರೋಳಿ ಕ್ಷೇತ್ರಕ್ಕೆ ಬಂದಿದ್ದೀನಿ. ಕುದ್ರೋಳಿ ಕ್ಷೇತ್ರದ ಅಧ್ಯಕ್ಷರಿದ್ದಾರೆ, ಜೊತೆಗೆ ಕುದ್ರೋಳಿ ಕ್ಷೇತ್ರದ ಕೋಶಾಧಿಕಾರಿ ಅವರು ಪದ್ಮರಾಜ್ ಅವರು, ಅವ್ರ ಜೊತೆ ಕೂಡ ನಾನು ಮಾತಾಡಬೇಕು. ಏನು ವಿಚಾರ ಎಲ್ಲ ಕ್ಲಾರಿಟಿಯನ್ನ ನಿಮ್ಮ ಮುಂದೆ ಕೊಡ್ತೀನಿ, ಬನ್ನಿ. ನಮ್ಮ ಜೊತೆ ನೇರವಾಗಿ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಕೋಶಾಧಿಕಾರಿ ಅವರು ಪದ್ಮರಾಜ್ ಅವರಿದ್ದಾರೆ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಓಕೆ ಸರ್, ಸದ್ಯ ಈಗ ಬರುವಂತಹ ಪ್ರಶ್ನೆ ಎಲ್ಲರಲ್ಲೂ ಕೂಡ, ಯಾಕಂದ್ರೆ ಚೌತಿ ಆಂಡ್ ಅಷ್ಟಮಿ ಆಂಡ್ ಐಟ್ ನಮ್ಮ ಮಸ್ತ್ ಸಮಸ್ಯೆ ನಮ್ಮ ಫೇಸ್ ಮಾಡ್ತದೆ. ಅದ ಪನ್ನಾಗ ಮಸ್ತ್ ರಿಸ್ಟ್ರಿಕ್ಷನ್ ಈ ಸಲ ಮಂಗಳೂರು ದಸರಾ ಎಂಚಾರ ಉಂಟು. ಖಂಡಿತವಾದ್ಲ ಮಂಗಳೂರು ದಸರಾ ಈ ದುಂಬು ಎಂಚ ನಡತುಂಟುಂಡು ಅವೆತ್ತ ಲೆಕ್ಕನೆ ಅಂಡ ಸರಕಾರದ್ದು ಒಂಜಿ ಕಾನೂನುಗಳ ನಮ್ಮ ಗೌರವ ಕೊರಡು ಅಂಡ ಆ ಕಾನೂನಿಗೂ ಗೌರವ ಕೊರದು ನಮ್ಮ ಧಾರ್ಮಿಕ ನಮ್ಮ ಆಚರಣೆಗಳ ಧಕ್ಕೆ ಬರನ್ ಲೆಕ್ಕ, ಜನಕಲ್ನ ಭಾವನೆಗಳ ಬೇನೆ ಅವನ್ ಲೆಕ್ಕ ಒಂಜಿ ಪುರ್ಲುಡ್ ಮಲ್ಪುನ ಒಂಜಿ ವ್ಯವಸ್ಥೆ ಆಡಳಿತ ಸಮಿತಿ ಮಲ್ತೊಂದುಂಡು. ಈ ಚೌತಿ ಅಷ್ಟಮಿ 10 ಗಂಟೆ ಅಂದು SOP ಮಲ್ತಿತ್ತೆರಡಲ್ಲ, ಪೊಲೀಸ್ ತಗಲು ಅಗಲ್ಡ ಸರಿಯಾದ ನಮ್ಮ ಇಲಾಖೆ ತಗಲ್ಡ ಒಂಜಿ ಪೋದು ಕರೆಕ್ಟಾದ ಪಾತೆರೊಂದು ಪೂರ ಅಡ್ಜಸ್ಟ್ಮೆಂಟ್ ಇತ್ತಿನಲ್ಪ ಅಡ್ಜಸ್ಟ್ಮೆಂಟ್ ಪಟ್ಟ ಬೇತೆದಾಲತ್ತು ಎಂಕಲು ನಿಗಿಲ್ನ ಶಾಂತಿಗೆ ಓಲ ಭಂಗ ಬರನ್ಲೆಕ್ಕ ಪೊರ್ಲುಡು ಮಲ್ಪ ಬಂತಿನಲ್ಪ ಅಗ್ಲಿಗೆ ರಿಯಾಯಿತಿ ಇಲ್ಲ ತೋಚ್ಪದೇರು ಮಲ್ತಿದಿಲ್ಲ ಉಂಡು. ಇನಿ ಯಾನೇ ಪೊಯ್ಸರ್ತಿ ಗಣೇಶ ಹಬ್ಬದ ದುಂಬು ಮಂಗಳೂರದ ಕಮಿಷನ್ ಪೋದು ಮೀಟ್ ಆದಿತ್ತೆ, ಏನಾಡ ನೆತ್ತ ಬಗ್ಗೆ ಕೇಳಿತ್ತೆ. ಸರ್, ನಮ್ಮ ದಕ್ಷಿಣ ಕನ್ನಡದಲ್ಲಿ ದೇವರುಗಳಂತ ಹೇಳಿದರೆ ಇಲ್ಲಿ ವಿಶೇಷವಾದಂಥ ಮಹತ್ವ ಇರುವಂಥದ್ದು. ಇಲ್ಲಿ ಈಗ ನಮ್ಮ ಈ ಟೈಮಿಂಗ್ಸ್ನಲ್ಲಿ ಎಲ್ಲವನ್ನು ಮುಗಿಸ್ಲಿಕ್ಕೆ ಆಗುದಿಲ್ಲ, ಆದ್ದರಿಂದ ಏನು ಸ್ವಲ್ಪ ಟೈಮಿಂಗ್ಸನ್ನು ಎಕ್ಸ್ಟೆಂಡ್ ಮಾಡಬೇಕಾಗ್ಬೋದು ಅಂತ ನಮ್ಮ ಕೇನ್ನಗಳ ರಿಕ್ವೆಸ್ಟ್ ಮಲ್ಪಾಗ 6 ಪಂಡೇರು ಪದ್ಮರಾಜಿ ನೋ DJ ಖಂಡಿತವಾದ್ಲ ಯಾನ್ಲ ನೆಕ್ 2-3 ವರ್ಷದ ತುಂಬೆ ಯಾನ್ಲ ನೆಕ್ ವಿರೋಧ ಇತ್ತೆ. ಒಂದೇನು ನಮ್ಮ ಪಂಡ ಐತಿ ನಮ್ಮ ಸಂಸ್ಕೃತಿಲತ್ತು ಹಿಂದೂ ಸಂಸ್ಕೃತಿಲತ್ತು ಒಂದೇನು ನಮ್ಮ ಬ್ಯಾನ್ ಮಲ್ಪೊಡೊಂದು ದಸರಾದೆಕ್ಲ ಈ ಗಣೇಶೋತ್ಸವ ನೀವು SOP ಮಲ್ತೀರಿ ಅವು ಆಪುಡು ಬೊಕ್ಕ ಸೌಂಡು ಆರ್ನ ಬಾರಿ ಸ್ಪಷ್ಟವಾದ ಪಂಡಿತ್ತೇರು ನಮ್ಮ ಇತ್ತೆ ಒಂಜಿ ಕಾರ್ಯಕ್ರಮ ಮಲ್ಪುಂಡ ಅವು ಏತ್ ವ್ಯಾಪ್ತಿಕ್ಕೆ ನೋಡಿ ನೂದು ಮೀಟ್ರ್ ಐದು ಜಾಸ್ತಿ ಕೇನ್ ಲೆಕ್ಕ ಜನಕ್ಲೆಗ್ ತೊಂದರೆ ಆಪ್ಲೆಕ್ಕಲ್ಲ ಅವರೇ ಬಲ್ಲಿಂದೆ ಖಂಡಿತವಾದ್ಲ ಅಂಚಿನೇನು ತೂದು ಏತನಂಗೆ ಸಾಧ್ಯ ಉಂಡು ಆತ ಅಡ್ಜಸ್ಟ್ಮೆಂಟ್ ನಮ್ಮ ಅಗಲ್ಡ ಪಾತೆರ್ದು ಶಾಂತಿಗೆ ತೊಂದರೆ ಅವನ್ ಲೆಕ್ಕ ಬೇತಗ್ಲೆಗ್ ತೊಂದರೆ ಅವನ್ ಲೆಕ್ಕ ಮಲ್ಪರೆ ನಮ್ಮ ಬದ್ಧತೆ ಉಂಡು. ನಮ್ಮ ಅವೇನು ಮಲ್ಪುವ ಪನ್ಪುರ ಅಂಚಿನ ಉಂದುಂಡು ಇತ್ತೆ ನಮ್ಮ ನೆಕ್ಸ್ಟ್ ಕುಡಂಜಿ ರೌಂಡ್ ಎಂಕಲ್ಲ ಮೀಟಿಂಗ್ಲು ಪೂರ ಮುಂದೆತ್ತ ನಮ್ಮ ಸರ್ಕಾರದ ಅಧಿಕಾರಿಗಳನ್ನ ಪೂರ ಲೆತ್ತದು ಒಂದು ಮಲ್ತದ ಮಲ್ಪುಂಡು ಐಟ್ ನಮ್ಮ ಸ್ಪಷ್ಟವಾಯಿನಂಚಿನ ನಿರ್ಧಾರಗಳನ್ನು ದೆತ್ತುಂಡು. ಖಂಡಿತವಾದ್ಲ ಕುದ್ರೋಳಿದ ದಸರಾ ಪಂಡಂಡ ಒಂದು ನಾರಾಯಣ ಗುರುಕುಲು ಸ್ಥಾಪನೆ ಮಲ್ತಿನಂಚಿನ ಕ್ಷೇತ್ರ
ನಾರಾಯಣ ಗುರುಕುಲ್ನ ಒಂಜಿ ವಿಚಾರಧಾರೆಯಲ್ಲಿ ಇನಿ ಹೆಂಚಿನ ಉಂಡು ಪಂಡ ಇನಿ ಒಂದು ಜಗತ್ತಿಗೆ ಬಾರಿ ಅನಿವಾರ್ಯ ಬೊಕ್ಕ ನಾರಾಯಣ ಗುರುಕುಲ್ನ ವಿಚಾರಧಾರೆಯಲ್ಲಿ ಪಂಡ ಶಾಂತಿಗೆ ಮಹತ್ವ ಕೊರಪುನಂಚಿನ ಮಹತ್ವ ಕೊಡ್ಲೆ ಶಾಂತಿ ಪುಡಂದು ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರ್ಲು ಈ ಕ್ಷೇತ್ರದ ನವೀಕರಣದ ರೂವಾರಿಲು ಆರ್ನ ಮಾರ್ಗದರ್ಶನ ಉಂಡು ಅವನ್ ಪೂರ ಪತಂದು ಆಡಳಿತ ಸಮಿತಿ ಈ ಸರ್ತಿಲಾತೆ ಸರ್ಕಾರದ ಕಠಿಣ ಒಲಂಜಿ ಕಾನೂನುಲು ನಮ್ಮ ಪಾಲನೆ ಮಲ್ಪೊಡೆ ಆಂಡ ಅವಕ್ಕೆ ಹೊಂದಾಣಿಕೆಡು ಪೋಂಡ ವಾ ಕಾನೂನು ಅಲ್ಪ ಅಡ್ಡಿ ಬರ್ಪುಚ್ಚಿ ನಮ್ಮ ಹೊಂದಾಣಿಕೆಡು ಪೋಡಪ್ಪ ಪೊಲೀಸ್ ತಗಲಿತೆ ಕುದ್ರೋಳಿದ ದಸದ ಮೆರವಣಿಗೆ ತೂದುಪ್ಪಾರೆ ಲಕ್ಷದ ಮಿತ್ತು ಜನ ಸೇರುಣಂಚಿನ ಆಂಡ ನೆಟ್ಟೆ ಪೊಲೀಸ್ ಫೋರ್ಸ್ ನೆಟ್ಟು ಪುರ ಏತು ಇತ್ತೇರಂದು ಕೇಟ ಭಾರಿ ಕಡಿಮೆ అంటే ಜನಕುಲೇ ಮಲ್ತೊಂದು ಪೋಪು ನಂಚಿನ ಓ ತೊಂದರೆ ಅವಂದಿ ಪೋಂತ ಲೆಕ್ಕ ಮಲ್ತೊಂದುಂಡು ಈ ಸರ್ತಿಲಾತ ಎಂಕ್ಲೆಕ್ಕ ನೂದೆಕ್ಕ ನೂದೊಂದುಂಡು ಎಂಕಲ್ನ ದಾಲ ಇಜ್ಜಿ ಪೂರ ಉಲ ಇಡ್ಕೊಳ್ದಿನಾರ್ನ ಆರು ನೇನೆ ಆ ಭಕ್ತರಿಗೆ ಒವೇ ರೀತಿದ ನಿರಾಶೆ ಆವನ್ ಲೆಕ್ಕ ಆಗಲ್ನ ಭಾವನೆಗೆ ತೊಂದರೆ ಆವನ್ ಲೆಕ್ಕ ಧಾರ್ಮಿಕ ಕಾರ್ಯಕ್ರಮಗಳು ಅತ್ಯಂತ ಶ್ರದ್ಧಾ ಭಕ್ತಿ ಪೂರ್ವಕವಾದ ಐತ ಒಟ್ಟಿಗೆ ಈ ಸರ್ತಿ ಮಂಗಳೂರು ದಸರಾ ಪಂಡ ಮೈಸೂರು ದಸರಾ ಫುಲ್ ಪ್ಯಾಕೇಜ್ ಇತ್ತಿನ ನೆಟ್ ಸಾಂಸ್ಕೃತಿಕ ಕಲೆ ಸಾಹಿತ್ಯ ಕ್ರೀಡೆ ಪೂರಲ ನೆಟ್ ಒಂದುಂಡು ಉದೇನು ಪೂರ ಸೇರ್ಪದ ಪೊರ್ಲುಡು ಆಪುಂಡು ಪನ್ಪುನಂಚಿನ ಒಂಜಿ ವಿಶ್ವಾಸ ಉಂಡು ಈ ಒಂಜಿ ವಿಚಾರ ನಮ್ಮ ಜಿಲ್ಲಾಡಳಿತ ಆಯ್ತು ಒಟ್ಟಿಗೆ ನಮ್ಮ ರಾಜ್ಯ ಸರ್ಕಾರದ ಗಮನಕ್ಕೆ ಬರೋಡು ದಯಪಣ ಮಂಗಳೂರು ದಸರಾ ಪಂಡದಾದ ದಾಯಿಗೆ ಮುಲ್ಪದ ಜನಕುಲು ನಮ್ಮ ಮುಲ್ಪದ ಸಂಸ್ಕೃತಿ ಪರಂಪರೆ ಆಚಾರ ವಿಚಾರಕ್ಕೆ ಬೆಲೆ ಕೊರಪ ಬಂದಿದೆ ಸೊ ದಟ್ಸ್ ವೈ ನನ್ನ ದುಂಬಗೆ ಕನ್ನಡ ಪಾತ್ರವೇ ವಿಷಯ ಏನಂತ ಹೇಳಿದ್ರೆ ಸರ್ ಈಗ ನಿಮ್ಮ ಜೊತೆ ನಾನು ಇಲ್ಲಿಗೆ ಬಂದು ಮಾತಾಡೋ ವಿಷಯ ಕೂಡ ಇಷ್ಟೇ ಏನಂತ ಹೇಳಿದ್ರೆ ನಾವು ಕಂಟಿನ್ಯೂಸ್ ಆಗಿ ಡಿಸ್ಕಷನ್ ಎಲ್ಲ ಮಾಡಿದ್ವಿ ಡಿಬೇಟ್ಗಳನ್ನು ಚರ್ಚೆಯನ್ನು ಮಾಡಿದ್ವಿ ಪ್ರೈಮ್ ಟೈಮಲ್ಲಿ ಅಂದರೆ ಈ ಸೌಂಡ್ ಸಿಸ್ಟಮ್ಗಳ ವಿಚಾರವಾಗಿ ಜೊತೆಗೆ ನಮ್ಮ ಈ ರೀತಿ ಆಗೋದ್ರಿಂದ ನಮ್ಮ ಸಂಸ್ಕೃತಿ ಪರಂಪರೆಗಳಿಗೆ ಪೆಟ್ಟು ಬೀಳುತ್ತೆ ನಮ್ಮ ಹಬ್ಬ ಆ ಒಂದು ಏನು ಹೇಳ್ತಾರೆ ಅದರ ಒಂದು ಸೌಂದರ್ಯವನ್ನು ಕಳೆದುಕೊಳ್ತಾ ಇದೆ ಅನ್ನುವಂಥದ್ದು ಹಾಗಿದ್ದಾಗ ಭಾಳಷ್ಟು ಜನರು ಕೇಳ್ತಾ ಇದ್ದದ್ದು ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಭಾಳಷ್ಟು ಜನರು ಹೇಳ್ತಾ ಇದ್ದದ್ದು ಇದೇನೇ ಇರಲಿ ಏನು ಮಂಗಳೂರು ದಸರಾದ ಕತೆ ಮಂಗಳೂರು ದಸರಾ ಇದರಿಂದ ಹೊರತಾಗಿದೆಯಾ ಅಂದರೆ ಮಂಗಳೂರು ದಸರಾ ಆಗುತ್ತಾ ಯಾಕಂದರೆ ಮಂಗಳೂರು ದಸರಾ ಅಂತ ಹೇಳಿದಾಗ ನಮಗೆ ಭಾಳಷ್ಟು ಕನಸುಗಳಿವೆ ಆಸೆಗಳಿವೆ ಸೊ ಇದಕ್ಕೂ ಕೂಡ ಕಡಿವಾಣ ಹಾಕಿದ್ರೆ ನಮ್ಗಳ ಕತೆ ಏನು ಅಂತ ಯಾಕಂದರೆ ಇದೊಂದು ಆರ್ಥಿಕ ಪುನಶ್ಚೇತನ ಆಗುವಂಥದ್ದು ನೋಡಿ 10 ಗಂಟೆ ಒಳಗಡೆ ಎಲ್ಲೂ ಕೂಡ ತಾವುಗಳು ಕ್ಲೋಸ್ ಮಾಡ್ತೀರಿ ಅಂತ ಬಂದಾಗ ಒಂದು ಕಡೆ ವೇದಿಕೆ ಆಗಿರುತ್ತೆ ಅಥವಾ ಒಂದು ಕಾರ್ಯಕ್ರಮ ಆಗುತ್ತೆ ಅಂತ ಬಂದಾಗ ಭಾಳಷ್ಟು ಸಂತೆಗಳಿರುತ್ತೆ ಅಲ್ಲಿ ವ್ಯಾಪಾರಗಳಿರುತ್ತೆ ಅದನ್ನೇ ನಂಬಿ ಭಾಳಷ್ಟು ಕುಟುಂಬಗಳಿರುತ್ತೆ ಈ 10 ಗಂಟೆ ಒಳಗೆ ಎಲ್ಲವೂ ಕೂಡ ಬಂದ ಅಂತ ಹೇಳಿದಾಗ ಅವ್ರುಗಳಿಗೆ ಏನು ವ್ಯಾಪಾರ ಬರಲ್ಲ ಏನು ಸಿಗಲ್ಲ ಈ ಯುವಕರು ಕೂಡ ಕಾಲೇಜ್ಗೋ ಅಥವಾ ಕೆಲಸಕ್ಕೋ ಅಥವಾ ಅವರವರ ಕೆಲಸಕ್ಕೆ ದೈನಂದಿನ ಕೆಲಸಗಳಿಗೆ ಹೋಗಿ ಬಂದಾಗ ರಾತ್ರಿ ಹೊತ್ತೆ ಬರುವವರು ಇರ್ತಾರೆ ಸೊ 10 ಗಂಟೆ ಒಳಗೆ ಎಲ್ಲವೂ ಕೂಡ ಕ್ಲೋಸ್ ಅಂತ ಬಂದಾಗ ಭಾಳಷ್ಟು ಕಷ್ಟ ಇದೆ ಸೊ ಹಾಗಿದ್ದಾಗ ಏನು ಕತೆ ಅನ್ನುವಂತಹ ಪ್ರಶ್ನೆ ಬರುತ್ತೆ ನಿಮ್ಮ ಮಾತಿಗೆ ಪೂರಕವಾಗಿ ನಾನು ಒಂದು ಘಟನೆಯನ್ನು ನೆನಪು ಮಾಡಲಿಕ್ಕೆ ಇಚ್ಛಿಸ್ಕೊಳ್ತೇನೆ ಬಹುಶಃ ಮಂಗಳೂರಿನ ಜನತೆ ಎಲ್ಲ ಎಲ್ರಿಗೂ ತಿಳಿದಿರುವಂಥದ್ದು ಕೊರೋನಾದ ಒಂದು ಸಮಯದಲ್ಲಿ ಬಹುಶಃ ಎಲ್ಲಿಯೂ ಕೂಡ ಮಂಗಳೂರಿನಲ್ಲಿ ಕೂಡ ದಸರಾ ಆಚರಣೆ ಇಲ್ಲವೇ ಅನ್ನುವಂಥ ವಿಚಾರಗಳು ಬಂತು ಆ ಸಮಯದಲ್ಲಿ ಆಗಿನ ನಮ್ಮ ಡಿ ಸಿ ಆಗಿದ್ದಂಥವ್ರು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರೊಂದು ಸಭೆಯನ್ನು ಕರೀತಾರೆ ಸಭೆಯನ್ನು ಕರೆದು ಅವರು ಹೇಳ್ತಾರೆ ನಮ್ಮ ಊರು ಸವದತ್ತಿಯಲ್ಲಿ ಇನ್ನೂ ಕೂಡ ದೇವಸ್ಥಾನವೇ ಓಪನ್ ಆಗಲಿಲ್ಲ ಅಂಥ ಸಮಯದಲ್ಲಿ ಈಗ ನೀವು ಇಲ್ಲಿ ದಸರಾ ಮಾಡಬೇಕು ಅಂತ ನೀವು ಕೇಳ್ತಿರೋದು ಸರಿಯಲ್ಲ ಕಷ್ಟ ಇದೆ ಅನ್ನುವಂಥ ಮಾತನ್ನು ಹೇಳಿದರು ಆದರೆ ನಾವು ಅಲ್ಲಿ ಏನು ವಿಚಾರಗಳನ್ನು ಹೇಳಿದೆವು ಅಂತ ಹೇಳಿದರೆ ಸರ್ ನಮ್ಮದು ತುಳುನಾಡು ಅಂತ ಹೇಳಿದರೆ ಇಲ್ಲಿ ದೇವಿಯ ಆರಾಧನೆಗೆ ಬಹಳಷ್ಟು ಮಹತ್ವ ಇದೆ ಇದಕ್ಕೆ ಈಗ ಕೊರೋನಾ ಬಂದಿದೆ ಇದಕ್ಕಿಂತ ಭೀಕರವಾದಂತಹ ಸಾಂಕ್ರಾಮಿಕ ರೋಗಗಳು ಈ ಹಿಂದೆ ಬಂದಿದ್ದು ಕೂಡ ಉಂಟು ಆದರೆ ದೇವಿಯ ಒಂದು ಆರಾಧನೆಯಿಂದ ಇದರಿಂದ ಮುಕ್ತವಾಗಿರುವುದು ಕೂಡ ವಿಶೇಷತೆ ಇದೆ ಆದ್ದರಿಂದ ನಮಗೆ ಈ ಬಾರಿ ದಸರಾ ಮಾಡಲಿಕ್ಕೆ ತಾವು ಮಾಡಿ ಕೊಡಲೇಬೇಕು ಅನುಮತಿ ಕೊಡಲೇಬೇಕು ನಾವು ಖಂಡಿತವಾಗ್ಲೂ ಅದನ್ನು ಅತ್ಯಂತ ಶ್ರದ್ಧಾಭಕ್ತಿ ಪೂರ್ವಕವಾಗಿ ಹಾಗೂ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ನಾವು ನಡೆಸಿ ಕೊಡ್ತೇವೆ ಅಂತ ಹೇಳುವಂಥ ಮಾತನ್ನು ನಾವು ಅವರ ಮುಂದಿಟ್ಟು ಆ ಮೀಟಿಂಗ್ನಲ್ಲಿ ಮತ್ತೆ ಅವರು ನಮ್ಮಲ್ಲಿ ಹಲವಾರು ನಮಗೆ ಕಂಡೀಷನ್ಗಳನ್ನು ಹಾಕಿ ನೀವು ಹಾಗೆ ಮಾಡೋದರೆ ನೋಡುವ ಅಂತ ಹೇಳಿ ಇದು ಕೊಟ್ಟು ನಾವು ಒಪ್ಪಿಕೊಂಡ ನಂತರ ನಾವು ಇಲ್ಲಿ ದಸರಾ ನೀವೆಲ್ಲ ನೋಡಿರ್ಬೋದು ಆ 10 ದಿವಸದ ದಸರಾ ಇಲ್ಲಿ ಹೇಗೆ ಆಯಿತು ಅಂತ ಹೇಳಿದರೆ ಬಹುಶಃ ಇದು ನಾವು ನೆನೆಸುವಾಗ ನಮಗೆ ರೋಮಾಂಚನ ಆಗುತ್ತೆ ನಾವು ಮಾಡಿದ್ದಲ್ಲ ಆ ದೇವರು ಎಲ್ಲದನ್ನು ಒಳ್ಳೆದರಲ್ಲಿ ಮಾಡಿಸಿದ್ದಾರೆ ನಮ್ಮ ಹತ್ರ ಎಲ್ಲ ಬರುವವರು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು ಎಲ್ಲಿಯೂ ಕೂಡ ಒಂದು ಸ್ವಲ್ಪವೂ ತೊಂದರೆ ಆಗದಂತೆ ಬಹುಶಃ ಆ ಸಮಯದಲ್ಲಿ ಇವರು ಡೈಲಿ ಇಷ್ಟು ಜನ ಕೊರೋನಾ ಪೀಡಿತರಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಕ್ತಾ ಇದ್ರು ಕರ್ನಾಟಕದಲ್ಲಿ ದಿವಸಕ್ಕೆ 1000 800 900 1000 ಬರ್ತಾ ಇತ್ತು ಆದರೆ ಕೊರೋನಾ ಇದು ದಸರಾ ಆರಂಭವಾದ ನಂತರ ಅದು ಮುಗಿಯುವಾಗ ಅದು ಸಿಂಗಲ್ ಡಿಜಿಟಿಗೆ ಬಂದದ್ದು ಕೂಡ ಹಿಸ್ಟ್ರಿ ಅದನ್ನು ತೆಗೆದು ನೋಡ್ಬೋದು ಅನ್ನುವಂಥದ್ದು ಖಂಡಿತವಾಗ್ಲೂ ಆ ದೃಷ್ಟಿಯಿಂದ ಇವತ್ತು ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಹಾಗೆ ಉಪ
ಉಪಮುಖ್ಯಮಂತ್ರಿಗಳಲ್ಲಿ ಧಾರ್ಮಿಕ ದತ್ತಿ ಸಚಿವರಲ್ಲಿ ಎಲ್ಲರಲ್ಲೂ ಕೂಡ ನಾವು ಚರ್ಚಿಸಿದ್ದೇವೆ, ಅಧಿಕಾರಿಗಳೊಂದಿಗೂ ಕೂಡ ಚರ್ಚಿಸಿದ್ದೇವೆ. ಇಲ್ಲಿ ಈಗ ಕಾನೂನಾತ್ಮಕವಾಗಿ ಅವರು ಕೆಲವು ಕೆಲಸಗಳನ್ನು ಅವರು ಮಾಡಲೇಬೇಕಾಗಿದೆ ಅಧಿಕಾರಿಗಳು. ಆದರೆ ನಾವು ಹೊಂದಾಣಿಕೆಯಿಂದ ಹೋದಾಗ ಇದರಿಂದ ರಿಯಾಯಿತಿ ತೆಗೆದುಕೊಳ್ಳಿಕ್ಕೂ ಸಾಧ್ಯ ಇದೆ. ಆ ಭರವಸೆ ಖಂಡಿತ ನಮಗೆ ಸಿಗುತ್ತೆ ಅನ್ನುವಂಥದ್ದು. ಆರ್ಥಿಕ ಪುನಶ್ಚೇತನ, ಮಂಗಳೂರು ದಸರಾದ ಕೊರೋನಾ ಸಮಯದಲ್ಲಿ ಮುಳುಗಿ ಹೋಗಿದ್ದಂಥ ಮಂಗಳೂರಿಗೆ ಆರ್ಥಿಕ ಪುನಶ್ಚೇತನ ಕೊಟ್ಟಿದ್ದು ಗೋಕರ್ಣನಾಥ ಕ್ಷೇತ್ರದ ವತಿಯಿಂದ ನಡೆಯುವ ದಸರಾ ಅನ್ನೋದು ಕೂಡ ಅಷ್ಟೇ ಸತ್ಯ. ಇದನ್ನೆಲ್ಲ ನಾವು ನಮ್ಮ ಸಂಬಂಧಪಟ್ಟ ನಮ್ಮ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಧಾರ್ಮಿಕ ದತ್ತಿ ಸಚಿವರಿಗೆ, ಗೃಹ ಸಚಿವರಲ್ಲಿ, ನಮ್ಮ ಉಸ್ತುವಾರಿ ಸಚಿವರಲ್ಲಿ ಎಲ್ಲರಲ್ಲೂ ಕೂಡ ನಾವು ಭಿನ್ನವಿಸಿಕೊಂಡಿದ್ದೇವೆ. ಖಂಡಿತ ಇದಕ್ಕೆ ಪೂರಕವಾಗಿ ಸ್ಪಂದಿಸ್ತಾರೆ ಅನ್ನುವಂತಹ ಒಂದು ಧೈರ್ಯ ನಮಗಿದೆ. ಸರಿ ಸರ್, ಇನ್ನು ಮೆರವಣಿಗೆ, ಈ ಮಂಗಳೂರು ದಸರಾದ ಪ್ರಮುಖ ಹೈಲೈಟ್ಸ್ ಅಂತ ಒಂದು ವಿಶ್ವವಿಖ್ಯಾತ ಮೆರವಣಿಗೆ. ಸೊ ಆ ಒಂದು ಮೆರವಣಿಗೆ ಹೇಗೆ ನಡೆಯುತ್ತೆ? ಯಾಕಂದ್ರೆ ಒಂದು 11:30 ಒಳಗಡೆ ಮ್ಯಾಕ್ಸಿಮಮ್ ಒಂದು ಮೆರವಣಿಗೆನ ಮುಗಿಸ್ಬೇಕು ಅನ್ನುವಂಥ ಮಾತುಗಳಿದೆ. ಸೊ ಹಾಗಿದ್ದಾಗ ಆ ಮೆರವಣಿಗೆಯಲ್ಲಿ ಬಹಳಷ್ಟು ಟ್ಯಾಬ್ಲೋಗಳು ಬರುತ್ತೆ, ಅಲ್ಲಿ ಸೌಂಡ್ ಸಿಸ್ಟಮ್ ಇರುತ್ತೆ, ಹುಲಿವೇಷದ ಆ ತಾಸೆಯ ಸೌಂಡು, ಇದೆಲ್ಲವೂ ಕೂಡ ನೋಡಿದಾಗ ಇಸ್ ಇಟ್ ಪಾಸಿಬಲ್ 11:30 ಒಳಗಡೆ? ಮಂಗಳೂರು ದಸರಾ ಗೊತ್ತಿದೆ, ನವದುರ್ಗೆಯರು. ಸೊ ಹಾಗಿದ್ದಾಗ ತುಂಬ ಟೈಮ್ ಹೋಗುತ್ತೆ, 2 ಗಂಟೆ 3 ಗಂಟೆ ಬೆಳಿಗ್ಗೆ ತನಕ ಆಗುತ್ತೆ. ಸೊ ಏನು ಸರ್ ಅದು ಕತೆ? ನೋಡಿ, ದಸರಾ ಮೆರವಣಿಗೆ ಅಂತ ಹೇಳಿದರೆ ನಿಮಗೆ ಗೊತ್ತಿದೆ, ಇಲ್ಲಿ ಈಗ ಸುಮಾರು ಟ್ಯಾಬ್ಲೋಗಳು ಎಷ್ಟು ಭಾಗವಹಿಸ್ತಿರೋ ಇದು ಬಹಳ ಒಂದು ಲೆಂತಿ ಆದಂಥ ಒಂದು ಮೆರವಣಿಗೆ ಇದು ಈ ಹಿಂದೆ ಇಲ್ಲಿ 4 ಗಂಟೆಗೆ ನಾವು ಆರಂಭ ಮಾಡಿದರೆ ಬೆಳಗಿನ ಜಾವ 8 ಗಂಟೆಗೆ ಮುಗಿತಾ ಇತ್ತು. ಆಲ್ಮೋಸ್ಟ್ 16 ಗಂಟೆ ನಡೆಯುವಂಥ ಪ್ರೊಸೆಷನ್. ಆದರೆ ಈಗ ಸರ್ಕಾರದ ಒಂದು ಈ ಕಾನೂನಿನ ಬಗ್ಗೆ ಇಲ್ಲಿ ವಿಶೇಷವಾಗಿ ಬಹಳಷ್ಟು ಕಠಿಣವಾದಂಥ ರೂಲ್ಸನ್ನು ಇಲ್ಲಿ ಇಟ್ಟಿದ್ದಾರೆ. ಅದನ್ನು ನಾವು ಪೂರ್ಣವಾಗಿ ಅಲ್ಲದ್ರು ನಾವು ಅವರಲ್ಲಿ ಈಗಾಗಲೇ ನಾವು ನಮ್ಮ ರಿಕ್ವೆಸ್ಟನ್ನು ನಾವು ಮಾಡಿದ್ದೇವೆ. ಇದಕ್ಕೆ ಒಂದು ವಿಚಾರ ಏನಂತ ಹೇಳಿದ್ರೆ, ಇವತ್ತು ಡಿಜೆ ಅನ್ನು ಬ್ಯಾನ್ ಮಾಡಿದ್ರು. ಖಂಡಿತ ಒಳ್ಳೆಯ ನಿರ್ಧಾರ. ಈ ಡಿಜೆ ಅನ್ನು ಬ್ಯಾನ್ ಮಾಡಿದ್ರಿಂದ ಬಹುಶಃ ನನ್ನ ಲೆಕ್ಕದಲ್ಲಿ ಒಂದು 4-5 ಗಂಟೆ ಅಲ್ಲೇ ಸೇವ್ ಆಗುತ್ತೆ. ಇಲ್ವೇ ಇಲ್ಲ, ಯಾಕಂದ್ರೆ ಕಳೆದ ಬಾರಿ ಇಲ್ಲ ಅಂತ ಹೇಳಿ ಇತ್ತು. ಅದು ಖಂಡಿತವಾಗ್ಲೂ ನಾವು 100ಕ್ಕೆ 100 ಡಿಜೆವನ್ನು ಮಾಡಲೇಬಾರದು ಅನ್ನುವಂತ ಕಠಿಣ ಇದನ್ನು ನಾವು ಹೇಳಿದ್ದು. ಅದೇ ಕೆಲವೊಮ್ಮೆ ಈ ಬಂದು ಯಾರೋ ಬಂದಾಗ ಇನ್ನು ತೊಂದರೆ ಆಗಬಾರ್ದು ಅನ್ನುವ ದೃಷ್ಟಿಯಲ್ಲಿ ಪೊಲೀಸ್ನವರು ಹಾಗೆ ಬಿಟ್ಟಿದ್ರು, ಮತ್ತೆ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡಿದ್ರು. ಆದ್ರೆ ಈ ಬಾರಿ ಇಲ್ವೇ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸರಿ, ಹಾಗಾದ್ರೆ ಈ ಬಾರಿಯೂ ಕೂಡ ನವದುರ್ಗೆಯರು ಸಹಿತ ಶಾರದಾ ದೇವಿ ಮೊದಲೇದಾಗಿ ಹೋಗುತ್ತೆ ಮೆರವಣಿಗೆ ಅಲ್ವಾ ಸರ್? ನಾವು ಅದ್ರ ಬಗ್ಗೆ ನಮ್ಮ ಅಂತಿಮ ನಿರ್ಧಾರವನ್ನು ಈಗ ಬರುವ ವಾರದಲ್ಲಿ ಪೊಲೀಸ್ನವರೊಂದಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಸಭೆಯನ್ನು ಕರೀತಾರೆ. ಅದರಲ್ಲಿ ನಾವು ಆ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ತೇವೆ. ಓಕೆ, ಹಾಗಾದ್ರೆ ನಾವು 11:30 ಒಳಗಡೆ ಮುಗಿಸುತ್ತೇವೆ ಅನ್ನುವಂಥದ್ದು ಕೂಡ ಕಷ್ಟ. ಯಾಕಂದ್ರೆ ನೋಡಿ, ಈಗ ಯಾಕೆ ಗೊತ್ತಾ ಸರ್, ಈಗ ಹುಲಿವೇಷದವರು ಕೂಡ ಇದ್ದಾರೆ. ಯಾಕಂದ್ರೆ ಮಂಗಳೂರು ದಸರಾ ಅಂತ ಹುಲಿವೇಷ ಕೂಡ ಒಂದು ಪ್ರಮುಖ ಮೆರುಗು ಕೊಡುವಂಥದ್ದು ಶಕ್ತಿ. ಸೊ ಹಾಗಿದ್ದಾಗ ಈ ಹುಲಿವೇಷದವರು ಯಾವ ರೀತಿ ಹಿಂದಿನ ತರ ಅಲ್ಲ, ಒಂದ್ಸಲ ವೇಷ ಹಾಕಿ ಮನೆಗೆ ಹೋಗಿ ಬರುವಂತ ಸಂಸ್ಕೃತಿ ಇಲ್ಲ. ಈಗ ಒಂದ್ ಕಡೆ ಡೊನೇಷನ್ ಅನ್ನ ಇಟ್ಕೊಂಡು ಒಂದೇ ದಿನ ಮುಂಚಿನ ದಿನ ಅವರು ವೇಷವನ್ನು ಹಾಕ್ತಾರೆ, ತದನಂತರ ಅವರು ಒಂದೇ ದಿನದಲ್ಲಿ ಎಲ್ಲೆಲ್ಲ ಬುಕ್ ಆಗಿರುವಂಥ ಡೊನೇಷನ್ ಪ್ಲೇಸ್ಗಳಿಗೆ ಹೋಗಿ ಅವರು ಕುಣಿತಾರೆ. ಆ ಸಂದರ್ಭ ಅವರು ಹೋಗುವಂಥದ್ದೇ ಟ್ಯಾಬ್ಲೋಗೆ 7 ಗಂಟೆಯ ನಂತರ, ಅಂದ್ರೆ 7 ಗಂಟೆಗೆ ತೆಂಗಿನಕಾಯಿಯನ್ನು ಹೊಡೆದು ತದನಂತರ ಟ್ಯಾಬ್ಲೋಗೆ ಹೋಗ್ತಾರೆ. ಸೊ ಹಾಗಿದ್ದಾಗ 7 ಗಂಟೆಯ ನಂತರ ಅವರು ಟ್ಯಾಬ್ಲೋಗೆ ಹೋಗಿ 8 ಗಂಟೆ 9 ಗಂಟೆ ಆ ಒಂದು 3 ಗಂಟೆ 4 ಗಂಟೆ ಟೈಮಲ್ಲಿ ಎಲ್ಲವೂ ಕೂಡ ಫಿನಿಶ್ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಇದು ಹುಲಿವೇಷದವರಿಗೆ ಬಹಳಷ್ಟು ತಲೆ ಬಿಸಿ ತಂದಿರುವಂತಹ ವಿಚಾರ. ಇದನ್ನು ಇವತ್ತು ಹುಲಿವೇಷ ಅಂತ ಹೇಳಿದ್ರೆ ಒಂದೇ ಒಟ್ರಾಶಿಯಾಗಿ ಮಾಡ್ತಾ ಇಲ್ಲ ಅವರು. ಅದರ ಮೊದಲು ಅದಕ್ಕೆ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿಯೇ ಆರಂಭಿಸುವಂಥದ್ದು. ಇದು ಒಂದು ನಮ್ಮ ತುಳುನಾಡಿನ ಒಂದು ಕಲೆ, ಇದು ಧಾರ್ಮಿಕ ಹಿನ್ನೆಲೆ ಇರುವಂಥ ಒಂದು ಕಲೆ. ಖಂಡಿತವಾಗ್ಲೂ ಇದಕ್ಕೆ ಬ್ರೇಕ್ ಹಾಕುವಂಥ ಕೆಲಸ ಎಲ್ಲಿಯೂ ಕೂಡ ಆಗಬಾರ್ದು. ಇದು ಒಳ್ಳೆಯ ರೀತಿಯಿಂದ ನಡಿಬೇಕು. ಆದರೆ ಸಾಧ್ಯವಾದಷ್ಟು ಕಾನೂನಿಗೂ ಕೂಡ ತೊಂದರೆ ಆಗದಂತೆ ಇದನ್ನು, ಈಗ ಅವರು ಬೆಳಿಗ್ಗೆ 4 ಗಂಟೆ ತನಕ ಕುಡಿಯುತ್ತಿದ್ರೆ ಅದನ್ನು 2 ಗಂಟೆ ತನಕ ಸ್ವಲ್ಪ ಕಟ್ ಮಾಡಲಿಕ್ಕೆ ಅನಗತ್ಯವಾಗಿ ಎಲ್ಲೆಲ್ಲಿ ಕೆಲವೊಮ್ಮೆ ಜನಗಳು ಜಾಸ್ತಿ ಇದ್ದ ಕಡೆ ಪ್ರೊಸೆಷನಲ್ಲಿ ಸ್ವಲ್ಪ ಹೊತ್ತು ನಿಲ್ಲುವಂತ ಅದನ್ನು ಮಾಡದೆ ಅವರು ಬಿಟ್ಟರೆ ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ. ಜನಗಳು ಕೂಡ ಜಾಸ್ತಿ ನೋಡ್ತಾರೆ, ಅದನ್ನು ನಾವು ನೋಡ್ತೇವೆ. ಬಹುಶಃ ನನಗೆ ಬಹಳಷ್ಟು ಒಂದು ಕಾನ್ಫಿಡೆನ್ಸ್ ಇಂದ ನಾನು ಮಾತನ್ನು ಹೇಳ್ತಾ ಇದ್ದೇನೆ. ಮಂಗಳೂರು ಕೊರೋನಾ ಸಮಯದಲ್ಲಿ ಇಲ್ಲಿ ನಡೆದಿರುವಂತಹ ಒಂದು ಉತ್ಸವದ್ದು ಅದರದ್ದು ವಿಡಿಯೋ ಫೈಲ್ ಏನಾದರೂ ನಿಮ್ಮಲ್ಲಿ ಕೂಡ ಇರ್ಬೋದು, ಅದನ್ನು ತೆಗೆದು ನೋಡಿದರೆ ನಿಮಗೆ ಗೊತ್ತಾಗ್ಬೋದು. ಆ ದೇವರ ಒಂದು ಅನುಗ್ರಹದಿಂದ ಬಹಳಷ್ಟು ಉತ್ತಮ ರೀತಿಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ. ಅದರಿಂದ ಅದು ಅಷ್ಟು ಯಶಸ್ವಿ ಆಗಿದೆ ಅನ್ನುವಂಥದ್ದು. ಅದೇ ಒಂದು ದೃಢ ನಿರ್ಧಾರವನ್ನು ಈ ಬಾರಿಯೂ ಕೂಡ ಎಲ್ಲ ವಾಲಂಟಿಯರ್ಸ್ ನಾವು ಸೇರಿ ದೇವರ ಮುಂದೆ ದೇವರಲ್ಲಿ ನಾವು ಪ್ರಾರ್ಥನೆಗಳನ್ನು ಮಾಡಿ ಅದನ್ನು ಯಾರಿಗೂ ಯಾವ ರೀತಿಯೂ ತೊಂದರೆ ಆಗದಾಗೆ ಕಾನೂನಿಗೂ ಕೂಡ
ಅವರು ಮೀರಿ ವರ್ತಿಸಿದ್ದರು ಅನ್ನೋ ಮಾಡದ ಹಾಗೆ ನಾವು ಮಾಡ್ತೇವೆ ಅನ್ನುವಂಥ ವಿಶ್ವಾಸ ನನ್ನಲ್ಲಿದೆ. ಓಕೆ, ಈಗ ಹುಲಿವೇಷದವರು ಕೂಡ ಬೇಗ ಹೊರಡುವಂತದ್ದು 7 ಗಂಟೆಗಿಂತ ಮೊದಲೇ 5 ಗಂಟೆ ಎಲ್ಲ ಹೊರಡುವಂತ ಆ ರೀತಿ ಏನೇ ಇಲ್ಲ. ಇಲ್ಲ ನೋಡಿ, 5 ಗಂಟೆಗೆ ಅವ್ರು ರೆಡಿ ಆಗ್ಬೇಕು. 7 ಗಂಟೆ ಅಂತ ಹೇಳಿ ಅವ್ರು ಬರ್ತಾ ಇದ್ರು. ಈ ಬಾರಿ ಆ ತರ ಮಾಡಿದ್ರೆ ಆಗುದಿಲ್ಲ. ನಾವು 4 ಗಂಟೆಗೆ ಪ್ರೊಸೆಷನ್ ಇಲ್ಲಿಂದ ಆರಂಭಗೊಳ್ಳುತ್ತೆ. ಅವರು ಅದರ ಮೊದಲು ಅಂದ್ರೆ 5 ಗಂಟೆಗೆ ಅವರು ಇಲ್ಲಿ ರೆಡಿ ಇರ್ಬೇಕಾಗುತ್ತೆ. ಅವ್ರು 7 ಗಂಟೆ, ನಾವು ಮೊದಲಿನ ಹಾಗೆ ನಾವು 7 ಗಂಟೆಗೆ ಬರೋದು ಅಂದ್ರೆ ಆಗುದಿಲ್ಲ. ಅಲ್ಲ ಸರ್, ಕೆಲವರಿಗೆ ನೋಡಿ ಈ ಹುಡುಗರು ಯಾವ ರೀತಿ ಅಂತ ಬಂದಾಗ ಡೈಲಿ ಕೆಲಸಕ್ಕೆಲ್ಲ ಹೋಗಿ ಬರುವವರು, ಕೆಲಸಕ್ಕೆಲ್ಲ ಹೋಗಿ ಬಂದು ತದನಂತರ ಅವರು ಮೆರವಣಿಗೆಯಲ್ಲಿ ಈ ಟ್ಯಾಬ್ಲೋಗಳನ್ನ ರೆಡಿ ಮಾಡಿ ಪಾಲ್ಗೊಳ್ಳುವವರು. ಸೊ ಇದೆಲ್ಲವೂ ಕೂಡ ರಜೆ ಮಾಡಿಕೊಂಡು ಮಾಡುವಂತ ಅಲ್ಲ, ಬೇರೆ ಟ್ಯಾಬ್ಲೋ ಕೂಡ ಎಲ್ಲವೂ ಕೂಡ ಯಾರು ಕೂಡ ಇದರಲ್ಲಿ ದಸರಾ ಮೆರವಣಿಗೆಯಲ್ಲಿ ವೇಷಧಾರಿಗಳಾಗಿ ಯಾರು ಭಾಗವಹಿಸಲಿಕ್ಕೆ ಅವರು ಆ ದಿವಸ ಕೆಲಸ ಇಲ್ಲ, ಬೇರೆ ಬೇರೆ ಟ್ಯಾಬ್ಲೋಗಳು ಬರ್ತಾರಲ್ಲ ಸರ್. ಸೊ ಅಲ್ಲಿ ಹುಡುಗರು ಆ ಟ್ಯಾಬ್ಲೋ ರೆಡಿ ಮಾಡುವವರು ಆ ಸಂದರ್ಭ ಅವರು ಕೆಲಸಕ್ಕೆ ಹೋಗಿ ಬರ್ತಾರೆ. ನಮ್ಗೆ ಕನ್ಸೆಷನ್ ಏನಾದ್ರು ಇದೆಯಾ ಅಂತ ಹೇಳಿ, ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ, ಯಾವುದೇ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾದ್ರೆ ಮೊದಲು ನಮ್ಮಲ್ಲಿ ಬೇಕಾಗಿರುವಂಥದ್ದು ಶಿಸ್ತು. ಆ ಶಿಸ್ತಿಗೆ ನಾವು ಗೌರವ ಕೊಟ್ಟು ಮಾಡಿದ್ರೆ ಆ ಕಮಿಟ್ಮೆಂಟ್ ಇರಬೇಕು. ನನ್ನ ಹತ್ರ ನಾನು 4 ಗಂಟೆಗೆ ಹೊರಡಬೇಕು ಅಂದ್ರೆ ಅದು 4 ಗಂಟೆಗೆ ಆ ಕೆಲಸ ಮುಗಿಸ್ಲೇಬೇಕು ಅವರು. ಅದು ಇದ್ರೆ ಅದು ಸಾಧ್ಯ ಇದೆ. ನಮಗೆಲ್ಲ ಇಲ್ಲಿ ನಾವು ಮಾತಾಡ್ಬೋದು, ಆದ್ರೆ ಎಲ್ಲದೂ ಕೂಡ ಇರುವಂತದ್ದು ಒಳಗಡೆ ಕೂತವ್ರು ಅವ್ರು ಮಾಡ್ತಾರೆ ಅನ್ನುವಂಥ ಧೈರ್ಯ ಇದೆ. ಓಕೆ ಓಕೆ ಎಸ್. ಹಾಗಾದ್ರೆ ಕೆಲವು ಪ್ರಶ್ನೆಗಳು, ಒಂದ್ ಕಡೆ ಹುಲಿವೇಷದ ವಿಚಾರವಾಗಿ, ಅಂದ್ರೆ ಹುಲಿವೇಷ ಬರುವಾಗ ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದ್ರೆ ಪ್ರತಿಷ್ಠಿತವಾಗಿರುವಂಥ ತಂಡಗಳು ಕೂಡ ಇದೆ. ಸೊ ಹಾಗಿದ್ದಾಗ 7 ಗಂಟೆ ನಂತರ ಅವರು ಟ್ಯಾಬ್ಲೋಕ್ಕೆ ಹೋಗ್ತಾರೆ. ಸೊ ಹಾಗಿದ್ದಾಗ ಟ್ಯಾಬ್ಲೋ ಹೋಗುವಾಗ ತುಂಬಾ ಲೇಟ್ ಆಗುತ್ತೆ ಅನ್ನೋ ವಿಚಾರ. ಸೊ ಹಾಗಿದ್ದಾಗ ಆ ಒಂದು ವಿಚಾರಕ್ಕೆ ಕ್ಲಾರಿಟಿ ಇದೆ. ಒಂದು 5 ಗಂಟೆಯ ಸಂದರ್ಭದಲ್ಲೇ ರೆಡಿ ಆಗುವಂತಹ ಪರಿಸ್ಥಿತಿ, 2 ಗಂಟೆ ಉಳಿಯುತ್ತದೆ. ಜೊತೆಗೆ ಇನ್ನೊಂದು ಕಡೆ ಮೆರವಣಿಗೆ ವಿಚಾರವಾಗಿ ಈಗಾಗಲೇ ಸರ್ ಹೇಳಿದಾಗೆ ಕೆಲವು ಕಡೆಗಳ ಅಧಿಕಾರಿಗಳು ಜೊತೆಗೆ ನಾವು ಕ್ಷೇತ್ರದವರು ಹೊಂದಾಣಿಕೆ ಇದ್ರೆ ಅಲ್ಲಿ ಎಲ್ಲವೂ ಕೂಡ ಸುಗಮವಾಗಿ ನಡೆಯುತ್ತೆ ಅನ್ನುವಂಥದ್ದು. ಸೊ ಆ ವಿಚಾರ ಪಕ್ಕ, ಏನು ಸಮಸ್ಯೆ ಬರ್ಲಿಕ್ಕಿಲ್ಲ. ಮೆರವಣಿಗೆ ವಿಚಾರವಾಗಿ DJ ಇಲ್ಲ, ಪಕ್ಕ ಕನ್ಫರ್ಮ್. ಸೊ ಹಾಗಿದ್ದಾಗ ತಮ್ಮ ಎಲ್ಲ ಡೌಟ್ಗಳಿಗೆ ಏನಿದೆ ನೋಡಿ, ಬಹಳಷ್ಟು ಜನರು ಕೇಳ್ತಾ ಇದ್ರಿ ಮಂಗಳೂರು ದಸರಾದ ಕತೆ ಏನು. ಯಾಕಂದ್ರೆ ಮಂಗಳೂರು ದಸರಾ ಬಂದಾಗ ಮಂಗಳೂರಿನವರಿಗೆ ಅದೊಂದು ಹಬ್ಬ. ಮಂಗಳೂರು ಮಾತ್ರ ಅಲ್ಲ, ನಮ್ಮ ತುಳುವಾರು ಎಲ್ಲೆಲ್ಲ ಇದ್ದಾರೆ ಎಲ್ಲರೂ ಕೂಡ ಹಬ್ಬ. ಎಲ್ಲೆಲ್ಲಿಂದ ಬರುವವರು ಇದ್ದಾರೆ ನಮ್ಮ ತುಳುನಾಡಿಗೆ, ನಮ್ಮ ಈ ಮಂಗಳೂರು ದಸರಾ ನೋಡ್ಲಿಕ್ಕೆ. ಸೊ ಹಾಗಿದ್ದಾಗ ಬಹಳಷ್ಟು ಪ್ರಶ್ನೆಗಳು, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಯಾಕಂದ್ರೆ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವರು ಎಲ್ಲವನ್ನು ಕೂಡ ಸರಿಯಾಗಿ ನಿಭಾಯಿಸ್ತಾರೆ, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಯಾಕಂದ್ರೆ ಕೊರೋನಾ ಕಾಲಘಟ್ಟದಲ್ಲಿ ನಡೆದಿರುವಂತಹ ಘಟನೆ ಕೂಡ ನಮಗೆ ನೆನಪಿದೆ. ಸೊ ಹಾಗಿದ್ದಾಗ ತಮ್ಮ ಡೌಟ್ಗಳನ್ನ ಬಹುಶಃ ಕುದ್ರೋಳಿ ಕ್ಷೇತ್ರದ ಕೋಶಾಧಿಕಾರಿ ಅವರು ಪದ್ಮರಾಜ್ ಅವರು ಕ್ಲಿಯರ್ ಮಾಡಿದ್ದಾರೆ.